ಗಾಂಜಾವನ್ನ ರಿಕ್ಷಾದಲ್ಲಿ ತಂದು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನ ಬರ್ಕೆ ಪೊಲೀಸರು ಬಂಧಿಸಿದ್ದಾರೆ. ಭಾರತ್ ಬಿಡಿ ಕಾಂಪ್ಲೆಕ್ಸ್ ಬಳಿಯ ಸೂರಜ್ ಮತ್ತು ಡೈಮಂಡ್ ಅಪಾರ್ಟ್ಮೆಂಟ್ ನಿವಾಸಿ ಗಣೇಶ್ ಡೊಂಗರಕೇರಿ, ಬೋಜ್ರಾವ್ ಲೇನ್ ಕಮಲಾ ನಿವಾಸಿ ರಾಹುಲ್ ಗಟ್ಟಿ, ಕುದ್ರೋಳಿ ಸಾಯಿಕೃಪ ಉರ್ದು ಶಾಲೆ ಬಳಿ ನಿವಾಸಿ ಅಭಿಲಾಷ್ ಎಸ್ ಕರ್ಕೇರ ಬಂಧಿತರು. ಆರೋಪಿಗಳು ಬೋಳೂರು ಪರಿಸರದಲ್ಲಿ ಅಕ್ರಮವಾಗಿ ತಂದಿರುವ ಗಾಂಜಾವನ್ನ ರಿಕ್ಷಾದಲ್ಲಿ ತಂದು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದರೆಂಬ ಖಚಿತ ಮಾಹಿತಿ ಮೇರೆಗೆ ಬರ್ಕೆ ಪೊಲೀಸರು ದಾಳಿ ನಡೆಸಿದ್ದು, ಆರೋಪಿಗಳಿಂದ 2 ಕೆಜಿ 133 ಗ್ರಾಂ ಗಾಂಜಾ ಮತ್ತು ಮಾರಾಟಕ್ಕೆ ಬಳಕೆ ಮಾಡುತ್ತಿದ್ದ ಆಟೋ ರಿಕ್ಷಾ, 3 ಮೊಬೈಲ್ಗಳು ಸೇರಿದಂತೆ ಅಂದಾಜು 1,36,000 ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಬರ್ಕೆ ಪೊಲೀಸ್ ಠಾಣೆಯಲ್ಲಿ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ.